ಸುಮಾರು 50 ಬಾರಿ ರಕ್ತದಾನ ಮಾಡಿ ಅನೇಕರ ಜೀವ ಉಳಿಸಿದ ಮಹಾದಾನಿ ಪ್ರವೀಣ್ ಕುರ್ಕಾಲು ಇವರಿಗೆ ಜೆಸಿಐ ಕಪ್ಪು ವಲಯ 15 ವತಿಯಿಂದ ಸಾಧಕ ರತ್ನ ಪುರಸ್ಕಾರ ಲಭಿಸಿದೆ. ಕುರ್ಕಾಲು ಗ್ರಾಮದ ಶ್ರೀಧರ್ ಕೋಟ್ಯನ್ ಹಾಗೂ ಗೀತಾ ಅವರ ಮಗನಾಗಿರುವ ಪ್ರವೀಣ್ ಕುರ್ಕಾಲು ಅವರು ಹನಿ ಹನಿ ರಕ್ತವು ಮತ್ತೊಬ್ಬರ ಜೀವವನ್ನು ಉಳಿಸಬಲ್ಲದು ಎಂಬ ಚಿಂತನೆಯನ್ನು ಮೈಗೂಡಿಸಿಕೊಂಡು 50 ಬಾರಿ ರಕ್ತದಾನ ಮಾಡಿದ್ದಾರೆ. ಜೊತೆಗೆ 5 ಬಾರಿ ಪ್ಲೇಟ್ಲೆಟ್ ದಾನ ಮಾಡಿ ನೂರಾರು ಜೀವಗಳನ್ನು ಉಳಿಸುವ ಮಹತ್ ಕಾರ್ಯ ಮಾಡಿದ್ದಾರೆ. ಇವರ ಈ ಸಾಧನೆಗೆ ಜೆಸಿಐ ಕಪ್ಪು ವಲಯ ಸಾಧಕ ರತ್ನ ಪುರಸ್ಕಾರ ನೀಡಿ ಗೌರವಿಸಿದೆ.